ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಮನೆ ಮಾಡಿದೆ. ಭಕ್ತಾದಿಗಳು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಶ್ರೀಕ್ಷೇತ್ರದತ್ತ ಹೊರಟಿದ್ದಾರೆ. ಕ್ಷೇತ್ರದಲ್ಲಿ ಯಾವೆಲ್ಲ ತಯಾರಿಗಳಾಗಿವೆ ಮತ್ತು ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವದ ಉತ್ಸಾಹ ಹೇಗಿದೆ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಆಪ್ತ ಕಾರ್ಯದರ್ಶಿಗಳು ಆಗಿರುವಂತಹ ವೀರು ಶೆಟ್ಟಿಯವರು. ಸರ್, ಕ್ಷೇತ್ರದಲ್ಲಿ ಈಗ ಮೊದಲಿಗೆ ಪಾದಯಾತ್ರೆ ನಡೀಲಿಕ್ಕಿದೆ, ಅನಂತರ 12ನೇ ತಾರೀಕು 13ನೇ ತಾರೀಕಿನ ತನಕದ ಲಕ್ಷ ದೀಪೋತ್ಸವ ಸಂಭ್ರಮ, ಹೇಗೆ ತಯಾರಿಗಳಾಗಿದೆ? ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವರ್ಷಂಪ್ರತಿ ನಡೆಯುವ ಲಕ್ಷ ದೀಪೋತ್ಸವಕ್ಕೆ ಹೆಚ್ಚಿನ ತಯಾರಿಗಳು ಈಗಾಗಲೇ ಆಗಿದೆ. ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಇದರ ಎಲ್ಲ ಈ ವಿಚಾರಗಳನ್ನು ಗಮನಿಸುತ್ತಿದ್ದು, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಇದರ ಮೇಲುಸ್ತುವಾರಿಯನ್ನು ತೆಗೆದುಕೊಂಡಿದ್ದಾರೆ. ಈ ದಿನ ಕೂಡ ಇದರ ಬಗ್ಗೆ ಪೂರ್ವ ತಯಾರಿ ಮೀಟಿಂಗ್ ನಮ್ಮಲ್ಲಿ ನಡೆದಿದೆ. ಹಾಗೆ ಎಲ್ಲ ಸಿಬ್ಬಂದಿಗಳು ಈ ಕಾರ್ಯಕ್ರಮದ ತಯಾರಿಯಲ್ಲಿ ಮಂಚೂಣಿಯಲ್ಲಿದ್ದಾರೆ. ಎಲ್ಲರೂ ಕೆಲಸಗಳು ತುಂಬ ವೇಗವಾಗಿ ನಡೀತಾ ಇದೆ. ಪ್ರಪ್ರಥಮವಾಗಿ ವಸ್ತು ಪ್ರದರ್ಶನದ ಮಳಿಗೆಗಳು ಎಲ್ಲ ಸರಿಯಾಗಿ ನಿರ್ಮಾಣಗೊಂಡು ಎಲ್ಲ ಮಳಿಗೆಗಳು ಕೂಡ ಈಗಾಗಲೇ ಬುಕ್ಕಿಂಗ್ ನಡೆದಿದೆ. ತುಂಬ ಇದಕ್ಕೆ ಡಿಮಾಂಡ್ ಬಂದಿದ್ದು, ನಮ್ಮಲ್ಲಿ ಜಾಗದ ಕೊರತೆ ಇರುವ ಕಾರಣ ಒಂದು ಮಿತಿಯಲ್ಲಿ ನಾವು ಮಳಿಗೆಯನ್ನು ಈಗ ತಯಾರಿಸಿದ್ದೇವೆ. ಹಾಗೆ ದಿನಾಂಕ 8/12/2023 ಪ್ರಾರಂಭಗೊಳ್ಳುವ ಈ ದೀಪೋತ್ಸವಕ್ಕೆ ಪ್ರಥಮವಾಗಿ ಶ್ರೀ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಜರಗಲಿದೆ. ಈ ವಸ್ತು ಪ್ರದರ್ಶನ 8ರಂದು ಮುಂಜಾನೆ 10 ನಮ್ಮ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅಂದೇ ಬೆಳಿಗ್ಗೆ 8ರಿಂದ ಎಲ್ಲ ಮಳಿಗೆಗಳು ಓಪನ್ ಆಗಿ ಎಲ್ಲ ಸಾರ್ವಜನಿಕರ ವೀಕ್ಷಣೆಗೆ ತಯಾರಿಯಾಗಿದೆ. ಹಾಗೆ 8ರಿಂದ 13 ತನಕ ಈ ಮಳಿಗೆ ಎಲ್ಲ ವೀಕ್ಷಕರಿಗೆ ತಯಾರಾಗಿ ನಿರೀಕ್ಷಿಸುತ್ತಿದೆ. ಹಾಗೆ ಆ ದಿನ ಸಂಜೆ ಉಜಿರೆಯಿಂದ ಸಾಧಾರಣ ಒಂದು 10,000ದಿಂದ 15,000 ತನಕ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಬರುವವರಿದ್ದಾರೆ. ಇವರ ಒಂದು ಸ್ವಾಗತಕ್ಕೂ ಕೂಡ ನಾವೆಲ್ಲ ತಯಾರಿ ನಡೆಸಿದ್ದೇವೆ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಬರುವ ತನಕ ಕೆಲವು ಕಡೆ ಅವರಿಗೆ ಪಾನೀಯ ನೀಡುವ ವ್ಯವಸ್ಥೆ, ಧರ್ಮಸ್ಥಳದ ಮಹಾದ್ವಾರದಲ್ಲಿ ಅವರನ್ನು ಸ್ವಾಗತಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವರನ್ನು ಇಷ್ಟು ಜನ ಪಾದಯಾತ್ರಿಗಳನ್ನು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸ್ವಾಗತಿಸುತ್ತಿದ್ದಾರೆ. ಈ ಸ್ವಾಗತ ಕಾರ್ಯಕ್ರಮ ಆದ ನಂತರ ಮೆರವಣಿಗೆಯು ಧರ್ಮಸ್ಥಳದ ಒಳಗೆ ಬಂದು ಅಮೃತ ವರ್ಷಿಣಿಯಲ್ಲಿ ಸಾಧಾರಣ 6 ಗಂಟೆ ಹೊತ್ತಿಗೆ ಪೂಜ್ಯ ಕಾವಂದರ ಒಂದು ಭಾಷಣದೊಂದಿಗೆ ಈ ಪಾದಯಾತ್ರೆಯು ಕೊನೆಗೊಳ್ಳುತ್ತಿದೆ. ಪಾದಯಾತ್ರೆ ಆದ ಮೇಲೆ ಎಲ್ಲ ಯಾತ್ರಾರ್ಥಿಗಳಿಗೆ ಸಂಜೆ 6 ಗಂಟೆಗೆ ನಮ್ಮ ಅಮೃತ ವರ್ಷಿಣಿ ಮತ್ತು ಮಹೋತ್ಸವ ಭವನದ ಬಳಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಈಗ ಬ್ಯಾಂಡು ವಾಲಗದವರು ಇಂಥದ್ದು ಟೀಮ್ಗಳು ತುಂಬ ಬರ್ತವೆ. ಈಗ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಎಲ್ಲ ಕಡೆ ನೀವು ವೇದಿಕೆಗಳನ್ನು ನಿರ್ಮಾಣ ಮಾಡಿ ಕೊಟ್ಟಿರ್ತೀರಿ. ವಿಶೇಷವಾಗಿ ಅದು ನಮಗೆ ನೋಡಿದಾಗ ಇಲ್ಲಿಂದ ಏನು ವ್ಯವಸ್ಥೆಗಳಾಗಿರ್ತವೆ ಅನ್ನೋದು ಗೊತ್ತಾಗೋದು, ಅಂದರೆ ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಟ್ಟಿರ್ತೀರಿ. ಎಷ್ಟು ತಂಡಗಳು ಅಂಥದ್ದು ಬರ್ತವೆ ಸರ್? ಈ ಬಾರಿ ಒಂದು 2,000 ತಂಡಗಳು ಬರುವಂಥ ನಿರೀಕ್ಷೆ ಇದೆ. ಬ್ಯಾಂಡ್ ವಾಲಗದವರು ಬರುವಂಥ ನಿರೀಕ್ಷೆ ಇದೆ. ಇವರೆಲ್ಲರಿಗೂ ಕೂಡ ನಾವು ನಮ್ಮ ಮಾಹಿತಿ ಕಚೇರಿನ ಮೇಲ್ಗಡೆ ಒಂದು ಕಚೇರಿ ಮಾಡಿ ಅಲ್ಲಿ ಅವರನ್ನೆಲ್ಲ ನಿರ್ವಹಿಸ್ತಿದ್ದೇವೆ. ಅದಲ್ಲದೆ ಎಲ್ಲ ಈ ಕಲಾವಿದರಿಗೆ ಒಂದು ನಮ್ಮ ಹಳೆ ಬಸ್ ಸ್ಟ್ಯಾಂಡಿನ ಬಳಿ ಒಂದು ವೇದಿಕೆಯನ್ನು ನಿರ್ಮಿಸಿ ಅವರೆಲ್ಲರಿಗೂ ಪರ್ಫಾರ್ಮ್ ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದೇವೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೂ 3-4 ಜನ ನಾವು ಬಿಟ್ಟಿದ್ದೇವೆ. ಆದ್ದರಿಂದ ಆದರೂ ಕೂಡ ಎಲ್ಲ ಕಡೆ ದೀಪೋತ್ಸವ ಸಂದರ್ಭದಲ್ಲಿ ಮಾರ್ಗದ ಮಧ್ಯದಲ್ಲಿ ಇವರು ತಮ್ಮ ಕಲಾವಿದರು ಬಂದು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ಆದಷ್ಟು ಅವರನ್ನು ನಿಯಂತ್ರಿಸಲಿಕ್ಕಾಗಿ ಒಂದೇ ಕಡೆ ನಾವು ವೇದಿಕೆಯನ್ನು ಹಾಕಿ ಅವರಿಗೆ ಅವರ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಅವಕಾಶ ನೀಡಿದ್ದೇವೆ. ಹಾಗೆ ಈ 8 ದಿನದಲ್ಲಿ ಕೂಡ ಕೆಲವು ವಾಲಗದವರು ವಾದ್ಯ, ಬ್ಯಾಂಡ್, ಶಂಖ, ಗಂಟೆ ಇವುಗಳೆಲ್ಲರೂ ಬಂದು ಹೋಗ್ತಾ ಇರ್ತಾರೆ. ಹಾಗೆ ಒಟ್ಟು ಒಂದು ಸಾಧಾರಣ 2,000ರಿಂದ 2,500 ಕಲಾವಿದರು ಬರುವಂಥ ನಿರೀಕ್ಷೆ ಇದೆ. ಈಗ
ಕೇವಲ ದೇವಸ್ಥಾನ, ಅದರ ಜೊತೆಗೆ ಎಲ್ಲ ಇಲಾಖೆಗಳನ್ನು ಒಂದುಗೂಡಿಸ್ಕೊಂಡು ಇಲಾಖೆಗಳದ್ದು ಬೇರೆ ಬೇರೆ ಇಲಾಖೆಗಳ ಜೊತೆಗೂ ಕೂಡ ಮಾತುಕತೆ ನಡೆಸಬೇಕು, ಅವೆಲ್ಲ ಆಗಿದೆ. ಎಲ್ಲ ಇವತ್ತು ಬೆಳಿಗ್ಗೆ ಡಿ ಹರ್ಷೇಂದ್ರ ಕುಮಾರ್ ಅವರು ಒಂದು ಮೀಟಿಂಗ್ ಕರೆದು ಎಲ್ಲ ಇಲಾಖೆಯವರ ವರದಿಯನ್ನು ತರಿಸಿಕೊಂಡಿದ್ದಾರೆ, ಯಾರ್ಯಾರು ಏನೇನು ತಯಾರಿ ಮಾಡಿದ್ದಾರೆ. ಈಗ ಎಲ್ಲಿಂದ ಪ್ರಾರಂಭವಾಗಿ ನೇತ್ರಾವತಿ ಸ್ನಾನಘಟ್ಟದಿಂದ ಧರ್ಮಸ್ಥಳ ತನಕನೂ ಏನೆಲ್ಲ ತಯಾರಿಸಬೇಕು, ಅಲಂಕಾರದ್ದಾಗಲಿ, ನೀರಿನ ವ್ಯವಸ್ಥೆ ಆಗಲಿ, ಆಮೇಲೆ ವೇದಿಕೆಯಲ್ಲಿ ಏನು ಮಾಡುವಂಥ ವ್ಯವಸ್ಥೆ ಆಗಲಿ, ಇಡೀ ಧರ್ಮಸ್ಥಳದಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳು ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳದೆಲ್ಲ ಇವರು ಮುಖ್ಯಸ್ಥರನ್ನು ಕರೆದು ಇವತ್ತು ಮೀಟಿಂಗ್ ಮಾಡಿ ಎಲ್ಲ ವಿವರಣೆಯನ್ನು ತಗೊಂಡಿದ್ದಾರೆ. ಎಲ್ಲರೂ ವರದಿಯನ್ನು ನೀಡಿದ್ದಾರೆ, ಎಲ್ಲರೂ ತಯಾರಿ ನಡೆಸಿಯಾಗಿದೆ. ಈಗ ದೇವಸ್ಥಾನದ ಒಳಗಡೆ ಕೂಡ ಹೆಚ್ಚಿನ ರಿಷಿಗಾಗಿ ನಮ್ಮ ITI ಹುಡುಗರನ್ನು ತರಿಸಿ ನಿರ್ವಹಣೆಗಾಗಿ ನಾವು ಅವರನ್ನು ಕೇಳಿಕೊಂಡ ಪ್ರಕಾರ ಅವರು ಕೂಡ ಒಂದು 50-60 ಮಕ್ಕಳು ಬಂದು ಇಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ. ಹಾಗೆ ಎಲ್ಲ ಸಿಬ್ಬಂದಿಗಳು ಈ ತಯಾರಿಯನ್ನು ನಡೆಸಿದ್ದಾರೆ. ಟ್ರಾಫಿಕ್ ನಿರ್ವಹಣೆ ಆಗತ್ತೆ, ಅದ್ರ ಜೊತೆಗೆ ಈಗ ಪರ್ಯಾಯ ಮಾರ್ಗಗಳು ಅಂಥದ್ದೇನಾದರೂ? ಪರ್ಯಾಯ ಮಾರ್ಗಗಳು ಕೂಡ ಈಗ ನಮ್ಮ ಇದರಿಂದ ನೇತ್ರಾವತಿಯಿಂದ ಈ ಕಡೆ ಬರುವಾಗ ಡಬಲ್ ರೋಡ್ನ ಹತ್ರ ಬಲದ ಬಳಿಯಲ್ಲಿ ಹೋದರೆ ಒಂದು ಮಾರ್ಗ ಇದೆ, ಎಕ್ಸಿಟ್ ರೋಡು. ಆ ರೋಡನ್ನು ಕೂಡ ನಾವು ಎಲ್ಲ ಅದಕ್ಕಾಗಿ ತಯಾರಿ ನಡೆಸಿದ್ದೇವೆ. ನಾವು ಗಂಗೋತ್ರಿಯ ಬಳಿ ನಾವು ಒಂದು ಬೋರ್ಡ್ ಕೂಡ ಹಾಕ್ತಾ ಇದ್ದೇವೆ. ಧರ್ಮಸ್ಥಳದಿಂದ ನೇತ್ರಾವತಿಗೆ ಅಥವಾ ಉಜಿರೆಗೆ ಹೋಗುವ ಇದು ವಿಶೇಷವಾದ ರಸ್ತೆ ಇದೆ, ಆಮೇಲೆ ಹತ್ತಿರವಾದ ರಸ್ತೆ ಅಂತ ನಾವು ಅಲ್ಲಿ ಬೋರ್ಡ್ ಹಾಕಿದ್ದೇವೆ. ಒಮ್ಮೆ ಒಳಗಡೆ ಬಂದ ನಂತರ ಅದೇ ದ್ವಾರದಲ್ಲಿ ಹಿಂದೆ ಹೋಗುವಾಗಿಲ್ಲ, ಅವರು ಬಂದು ಈ ಪರ್ಯಾಯ ರಸ್ತೆಯಲ್ಲಿ ಅವರು ಚಲಿಸಬೇಕು. ಆ ರೀತಿ ಟ್ರಾಫಿಕ್ನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಈ ಬಾರಿ ವೀಕೆಂಡ್ ಇದೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥ ನಿರೀಕ್ಷೆಗಳಿದ್ದಾವೆ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಕಲಾವಿದರು ಬರ್ತಾರೆ, ಜನ ಸೇರ್ತಾರೆ. ಇದೆಲ್ಲದಕ್ಕೆ ಬೇಕಾದಂಥ ವ್ಯವಸ್ಥೆಗಳೆಲ್ಲವೂ ಕೂಡ ಪ್ರತಿ ವರ್ಷಂತೆ ಆಗಿರ್ತದೆ. ಆದರೆ ನೀವು ಎಷ್ಟು ತಿಂಗಳಿಂದ ಇದರ ಹಿಂದಿದ್ದೀರಿ? ಇದರಲ್ಲಿ ಸಾಧಾರಣ ಒಂದು 2 ತಿಂಗಳಿಂದ ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಬಾರಿ ನಮ್ಮ ಅಮೃತ ವರ್ಷಿಣಿಯಿಂದ ಹೈಸ್ಕೂಲ್ ಗ್ರೌಂಡ್ಗೆ ವಸ್ತು ಪ್ರದರ್ಶನಕ್ಕೆ ಹೋಗುವ ದಾರಿಯಲ್ಲಿ ಪ್ರತಿ ವರ್ಷವೂ ಅಮ್ಯೂಸಿಂಗ್ ಪಾರ್ಕನ್ನು ನಾವು ನಿರ್ಮಿಸಿದ್ದೆವು. ಈ ರಶ್ಯನ್ನು ನಿಯಂತ್ರಿಸಲಿಕ್ಕೋಸ್ಕರ ಈ ಅಮ್ಯೂಸಿಂಗ್ ಪಾರ್ಕನ್ನು ಈಗ ಈ ಬಾಲ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದೇವೆ. ನಮ್ಮ ಹೆಲಿಪ್ಯಾಡಿನ ಕೆಳಗಡೆ ಅಮ್ಯೂಸಿಂಗ್ ಪಾರ್ಕ್ ಮಾಡಿದ್ದೇವೆ, ಜನಗಳನ್ನು ನಿಯಂತ್ರಣಕ್ಕೋಸ್ಕರನೇ. ಇಲ್ಲದ್ರೆ ಜನಗಳಿಗೆ ಮಾರ್ಗದಲ್ಲಿ ನಡಿಲಿಕ್ಕೂ ಕೂಡ ಆ ಸಂದರ್ಭದಲ್ಲಿ ಕಷ್ಟ ಆಗುವಂಥ ಒಂದು ನಿರೀಕ್ಷೆ ಇದೆ ಎನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವು ಈ ಅಮ್ಯೂಸಿಂಗ್ ಪಾರ್ಕ್ ಕೂಡ ನಾವು ಸ್ಥಳಾಂತರಗೊಳಿಸಿದ್ದೇವೆ. ಹಾಗೆ ವಸ್ತು ಪ್ರದರ್ಶನ ಕೂಡ ಜನಗಳು ದೇವಸ್ಥಾನದಿಂದ ಅಥವಾ ಅಮೃತ ವರ್ಷಿಣಿ ಸಭಾಭವನದಿಂದ ವಸ್ತು ಪ್ರದರ್ಶನ ಗ್ರೌಂಡಿಗೆ ಹೋಗಬೇಕಾದ್ರೆ ಈ ರಸ್ತೆ ಖಾಲಿಯಾಗಿರುತ್ತದೆ, ತುಂಬ ಸಲೀಸಾಗಿ ನಡೆಯುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಸತಿ, ಶೌಚಾಲಯ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ? ವಸತಿ ಕೂಡ ಅಷ್ಟೇ, ನಮ್ಮಲ್ಲಿ ಎಷ್ಟು ವಸತಿಗಳಿದೆ ಅದರಲ್ಲಿ ನಾವು ನಿರ್ವಹಿಸಬೇಕು ಹೊರತು ನಾವು ವಿಶೇಷವಾಗಿ ದೀಪೋತ್ಸವಕ್ಕೆ ಅಂತ ಏನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ದ ವಸತಿಯಲ್ಲಿ ಜನಗಳಿಗೆ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ವಸತಿ ಛತ್ರಗಳ ಎದುರುಗಡೆಯಲ್ಲಿ ಕೂಡ ಚಪ್ಪರವನ್ನು ಹಾಕಿ ಜನಗಳು ಮಲಗಲಿಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಯಾಗಿದೆ. ಹಾಗೆ ವಿಶೇಷ ಶೌಚಾಲಯಗಳನ್ನು ತುಂಬ ಕಡೆ ನಮ್ಮ ಕನ್ಸ್ಟ್ರಕ್ಷನ್ನ ವಿಭಾಗದವರು ಈಗ ಮಾಡಿದ್ದಾರೆ. ತುಂಬ ಕಡೆ ಈಗ ನಿಮ್ಮ ಸ್ನಾನಘಟ್ಟದಲ್ಲಿ ಆಗಲಿ, ಎಲ್ಲ ವಸತಿ ಛತ್ರಗಳ ಎದುರುಗಡೆ ಆಗಲಿ, ಅಮೃತ ವರ್ಷಿಣಿಯಲ್ಲಿ ಆಗಲಿ, ಆಮೇಲೆ ಇಲ್ಲಿ ಎಲ್ಲ ನಮ್ಮ ಇದಕ್ಕೆ KSRTC ಬಸ್ ಸ್ಟ್ಯಾಂಡಿಗೆ ಹೋಗುವ ಪ್ರದೇಶದಲ್ಲಿ ಕೂಡ ತುಂಬ ಶೌಚಾಲಯಗಳನ್ನು, ಟೆಂಪರರಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಯಾಗಿದೆ. ಪಾರ್ಕಿಂಗಲ್ಲಿ ಕೂಡ ಈಗ ಮೇಯ್ನ್ ನಾವು ಅಮ್ಯೂಸಿಂಗ್ ಪಾರ್ಕನ್ನು ಶಿಫ್ಟ್ ಮಾಡುವ ಮೂಲ ಕಾರಣವೇ ಪಾರ್ಕಿಂಗ್ ಸಲುವಾಗಿ. ಆಗ ಈ ಅಮ್ಯೂಸಿಂಗ್ ಪಾರ್ಕ್ ಈಗ ನಡೀತಾ ಇದ್ದ ಜಾಗದಲ್ಲಿ ತುಂಬ ಪಾರ್ಕಿಂಗಿಗೆ ಅವಕಾಶ ಕೂಡ ನಾವು ಮಾಡಿದ್ದೇವೆ. ಸರ್, ನೀವು ಲಕ್ಷದೀಪೋತ್ಸವ ಅಂತಂದರೆ ಬಾಲ್ಯದಿಂದಲೇ ಬರ್ತಾಯಿದ್ರಿ, ಹೇಗೆ ತಯಾರಿಗಳನ್ನು ಈಗ ಮಾಡ್ಕೋ, ಈಗ ಜವಾಬ್ದಾರಿ ಇದೆ, ಮುಂಚೆ ಲಕ್ಷದೀಪೋತ್ಸವ ಅಂತಂದಾಗ ನಿಮ್ಗೆ ಏನು ನೆನಪಾಗ್ತಿತ್ತು? ನಿಮ್ಮ ಬಾಲ್ಯದ ನೆನಪುಗಳನ್ನು ಹಾಕಿ, ಯಾಕೆಂದರೆ ಎಲ್ಲರೂ ನಾವು ಇದನ್ನು ಮಾತಾಡಿಸಿವೆ. ಲಕ್ಷದೀಪೋತ್ಸವ ಅಂತಂದರೆ ಮುಂಚೆ ಹೇಗಿತ್ತು ನಿಮ್ಮ ಇದರಲ್ಲಿ, ಈಗ ನೀವು ಜವಾಬ್ದಾರಿಯನ್ನು ಹೊಂದಿದ್ದೀರಿ? ನಾನು ಹೈಸ್ಕೂಲಲ್ಲಿರುವಾಗ ಲಕ್ಷದೀಪೋತ್ಸವಕ್ಕೆ ಬರಬೇಕು ಅನ್ನುವಂಥ ಒಂದು ಯೋಚನೆ ಮಾಡಿಕೊಂಡು ಲಕ್ಷದೀಪೋತ್ಸವ ಶುರುವಾಗುವ ಮೊದಲನೇ ದಿವಸ ಮನೆಯಲ್ಲಿ ನನ್ನನ್ನು ಲಕ್ಷದೀಪೋತ್ಸವ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು ನಮ್ಮ ಹಿರಿಯರು. ನನಗೆ ರಾತ್ರಿ ಇಡೀ ನಿದ್ರೆ ಬರಲಿಲ್ಲ. ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ರಾತ್ರಿ ಇಡೀ ನಿದ್ರೆ ಬರದೆ ಮಾರನೇ ದಿವಸ ನಾವು ಲಕ್ಷದೀಪೋತ್ಸವಕ್ಕೆ ಬಂದಾಗ ನನಗೆ ಒಂದು ಬೇರೆ ಒಂದು ದೇಶಕ್ಕೆ ಹೋಗೋದಾಗೆ ಆಗಿದೆ. ಧರ್ಮಸ್ಥಳದ ಲಕ್ಷದೀಪೋತ್ಸವ ಅಂದರೆ ಲಕ್ಷ ದೀಪಗಳನ್ನು ನೋಡುವಂಥದ್ದೇ ಒಂದು ಆಕರ್ಷಣ. ಅಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ದೀಪಗಳ ಅಲಂಕಾರ ಹಾಗೂ ವಿದ್ಯುತ್ ದೀಪಗಳನ್ನು ಕೂಡ ಉರಿಸುವಂಥ ಒಂದು ಚಂದವನ್ನು ನೋಡುವಂಥದ್ದು ನಮಗೆ ಭಾರಿ ಒಂದು ಉತ್ಸಾಹದ ಒಂದು ಸಂದರ್ಭ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಲಕ್ಷದೀಪೋತ್ಸವಕ್ಕೆ ಬರುವ ಸಂದರ್ಭದಲ್ಲಿ ಗೋಮಟೇಶ್ವರನ ವಿಗ್ರಹವನ್ನು ಕೂಡ ಇಲ್ಲಿ ಸ್ಥಾಪಿಸಿದರು. ಅಲ್ಲಿ ಹೋಗುವಂಥ ಒಂದು ಉಲ್ಲಾಸ ಕೂಡ ನಮಗೆ ಭಾರಿ
ಖುಷಿಯಾಗಿತ್ತು, ತುಂಬ ಖುಷಿಯಾಗಿತ್ತು ನಮಗೆ. ಅದರ ನಂತರ ನಾನು ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ಪ್ರತಿ ವರ್ಷವೂ ಕೂಡ ಈ ಸಾಹಿತ್ಯ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನಕ್ಕೆ ಇಲ್ಲಿ ಬಂದು ಭಾಗವಹಿಸ್ತಿದ್ದೆವು. ಅಂತೂ ವಸ್ತು ಪ್ರದರ್ಶನ ನಿಜವಾಗಿ ಒಂದು ವಿಶೇಷವಾದ ಆಕರ್ಷಣೆಯಾಗಿತ್ತು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ. ನಾವು ಇಡೀ ರಾತ್ರಿ 2 ರಾತ್ರಿ ನಾವು ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ಕಾಲ ಕಳೀತಾ ಇದ್ದೆವು. ನಮಗೆ ಭಾರಿ ಸಂತೋಷದ ಒಂದು ಸಡಗರದ ಒಂದು ಸಂಭ್ರಮವಾಗಿತ್ತು ಲಕ್ಷದೀಪೋತ್ಸವ ಅಂದರೆ. ನಾವು ಪ್ರತಿ ವರ್ಷವೂ ಕಾಯ್ತಾ ಇದ್ದೆವು, ನೆಕ್ಸ್ಟ್ ಬರುವ ಲಕ್ಷದೀಪೋತ್ಸವ ಯಾವಾಗ ಅನ್ನುವಂಥದ್ದನ್ನು ಕಾಯ್ತಾ ಇದ್ದೆವು. ನಮಗೆ ಭಾರಿ ಸಂತೋಷವನ್ನು ಕೊಟ್ಟಿದ್ದೆವು. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಧರ್ಮಸ್ಥಳದಲ್ಲಿ ತಯಾರಿಗಳು ಹೇಗಾಗಿವೆ, ಯಾವೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ, ಮತ್ತು ವಿಶೇಷವಾದಂಥ ತಯಾರಿ ಅನ್ನೋದಕ್ಕಿಂತ ಇಲ್ಲಿ ಅದು ಪ್ರತಿ ವರ್ಷದ ಒಂದು ಹಬ್ಬದ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ತಯಾರಿಗಳು ಆಗ್ತಾ ಇರ್ತವೆ. ಹರ್ಷೇಂದ್ರ ಕುಮಾರ್ ಅವರ ಮುತುವರ್ಜಿಯಲ್ಲಿ, ಅವರ ನಾಯಕತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿಯಾದ ತಯಾರಿಗಳು ಆಗಿವೆ ಅನ್ನುವಂಥದ್ದನ್ನ ಬಗ್ಗೆ ವೀರಶೆಟ್ಟರು ಹೇಳಿದರು. ಅದರ ಜೊತೆಗೆ ಅವರ ಬಾಲ್ಯವನ್ನು ಸ್ವಲ್ಪ ನೆನಪಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ನಾವು ಲಕ್ಷದೀಪೋತ್ಸವಕ್ಕೆ ನಾಳೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದರೆ ಇವತ್ತು ರಾತ್ರಿ ನಿದ್ದೆನೇ ಮಾಡ್ತಾ ಇರಲಿಲ್ಲ, ಅಷ್ಟು ಕಾಯ್ತಾ ಇದ್ವಿ. ಬಹಳ ತವಕ ಇರ್ತಿತ್ತು ಇಲ್ಲಿಯ ಲೈಟಿಂಗ್ಸನ್ನು ನೋಡೋದು, ಇಲ್ಲಿಯ ವಸ್ತು ಪ್ರದರ್ಶನವನ್ನು ನೋಡೋದು. ಕಾಲೇಜು ಜೀವನದಲ್ಲಿ ಸಾಹಿತ್ಯ, ಸರ್ವಧರ್ಮ ಸಮ್ಮೇಳನದ ಬಗ್ಗೆ ಆಸಕ್ತಿ ಹೆಚ್ಚಿದೆ ಅನ್ನುವಂಥದ್ದು. ಈಗಲೂ ಅವೆಲ್ಲದನ್ನು ನೋಡಿಕೊಂಡು ಅವೆಲ್ಲದರ ಜೊತೆಗೆ ಈ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಪಂಚೇಶ್ ಚಾರ್ಮಾಡಿ ಅವರ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಗೆ ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9603606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ.